ಗಂಗೊಳ್ಳಿ ದೋಣಿ ದುರಂತದಲ್ಲಿ ಮಡಿದ ಮೀನುಗಾರರಿಗೆ ಸಚಿವ ಮಾಂಕಾಳ ವೈದ್ಯ ಮತ್ತು ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ ಸಂತಾಪ ವ್ಯಕ್ತಪಡಿಸಿ ದೋಣಿ ದುರಂತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಎಂದರು. ಬೈಂದೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದಿಂದ ಮೀನುಗಾರರ ಸಂಕಷ್ಟ ಸಮಯದಲ್ಲಿ ತ್ವರಿತವಾಗಿ ಸ್ಪಂದಿಸುವ ಕೆಲಸ ಮಾಡಿದೆ ಎಂದು ಹೇಳಿದರು. ದಿನ ಮೊದಲೇ ಬರಬೇಕಿತ್ತು. ಗೋಪಾಲ್ ಪೂಜಾರ ಯಾವಾಗಲೂ ಹೇಳ್ತಾ ಇದ್ರು ಅದೇ ದಿನ ಬರಬೇಕು ಅಂತ ಹೇಳಿ. ಬಾಡಿ ಸಿಗಲಿಲ್ಲ. ಹಾಗಾಗಿ ಮತ್ತೆ ನಾವು ಬೆಂಗಳೂರು ಅರ್ಜೆಂಟ್ ಮೀಟಿಂಗ್ ಹೋಗೋದಾಯಿತು. ನಾವು ಒಂದು ಎಲ್ಲೇ ಹೋಗುವಾಗೂ ಚೆಕ್ ಸಮೇತ ಹೋಗುವ ಅಭ್ಯಾಸ. ನಾಳೆ ಕೊಡ್ತೆ ನಾಡೋದು ಕೊಡ್ತೆ ಅನ್ನಲ್ಲಿ ಬ್ಯಾಲೆನ್ಸ್ ಮಾಡುವ ಸಿಸ್ಟಮ್ ಇಲ್ಲ. ಅವರಿಗೆ ಅವಲಂಬಿತರಿಗೆ ನಾವು 10 ಲಕ್ಷ ರೂಪಾಯಿಯನ್ನು ಕೊಡೋದು ಅನ್ನೋದು ನಾವು ತೀರ್ಮಾನ ಮಾಡಿದ್ವಿ. ಮತ್ತು ಏನು ದೋಣಿ ಇಂಜಿನ್ನು ಏನು ಡ್ಯಾಮೇಜ್ ಆಗಿರ್ತದೆ ಅದರ 50% ಕೊಡೋದು ಅಂದರೆ ಹೆಚ್ಚು ಕಡಿಮೆ ನಾವು ಅದನ್ನು ಒಂದು ತೀರ್ಮಾನ ಮಾಡಿ ಮಾಡುವಂಥದ್ದು. ಅವರಿಗೆ 10 ಲಕ್ಷ, ದೋಣಿ ಮತ್ತು ಇಂಜಿನ್ ಬಲೆಗೆ 4,75,62,000 ಟೋಟಲ್ 34,62,000 ನಾವು ಕೊಡೋದು ತೀರ್ಮಾನ ಮಾಡಿ. ನಾವು ಎಷ್ಟೇ ಕೊಟ್ಟರು ಭಾಳ ದುಃಖ, ನಮಗೂ ಬೇಜಾರು ಅನ್ನಿಸ್ತದೆ. ನಾವು ಯಾರು ಕಳ್ಕೊಂಡಿರ್ತೇವೆ ಅವರನ್ನು ನಾವು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಉದ್ದೇಶ ಅವ್ರ ಮಕ್ಕಳು ಓದ್ತಾ ಇರ್ತಾರೆ ಅಥವಾ ಅವ್ರಿಗೆ ಮನೆಯವರು ಇರ್ತಾರೆ, ಪಾಪ ಬಡವರು ಇರ್ತಾರೆ, ಅವರನ್ನೇ ಅವಲಂಬಿಸ್ಕೊಂಡು ನಮ್ಮ ಮೀನುಗಾರರ ಸಿಸ್ಟಮ್ ಅಂತ ಹೇಳಿದರೆ ದೋಣಿ ಹೊರಗೋಗ್ತದೆ, ಮೀನು ತಗೊಂಡ್ಬರ್ತಾರೆ, ಅದನ್ನು ಮಾರಿ ಬರುವಾಗ ಮತ್ತೆ ಸಾಮಾನು ಹಿಡ್ಕೊಂಡು ಮನೆಗೆ ಬರೋದು. ಅಂಥ ಪರಿಸ್ಥಿತಿ ಮೀನುಗಾರರ ಪರಿಸ್ಥಿತಿ. ಅಷ್ಟು ಕಷ್ಟದ ಜೀವನವನ್ನು ಸಾಧಿಸ್ತಾರೆ. ಹಾಗಾಗಿ ನಾವು ವಿನಂತಿ ಮಾಡ್ಕೊಳ್ತರು ಅಥವಾ ಯಾವುದೇ ಕಾರಣಕ್ಕೆ ಹೊರಗೆ ಹೋಗಬೇಡಿ ಅಂದರೆ, ಆದರೂ ಹೋಗದಿದ್ದರೂ ಉಪವಾಸ ಇರಬೇಕಂತ ಪರಿಸ್ಥಿತಿನೂ ಇದು. ನಾವು ಮತ್ತೆ ಆದರೂ ವಿನಂತಿ ಮಾಡ್ಕೊಳ್ತೇನೆ ಅವ್ರ ಹತ್ರ, ಎಲ್ಲರ ಹತ್ರ, ಮೀನುಗಾರರ ಹತ್ರ, ಯಾರು ನೋಡಿ ಮೀನು ಹಿಡಿಲಿಕ್ಕೆ ಹೋಗಿ. ಯಾಕೆಂದರೆ ಒಂದು ಜೀವ ಹೋದ್ಮೇಲೆ ಮತ್ತೆ ಪುನಃ ವಾಪಸ್ ತರಲಿಕ್ಕೆ ಸಾಧ್ಯ ಆಗೋದು. ನಾವು ಇಷ್ಟೇ ಮಾಡ್ಬೋದು, ಅವ್ರ ಮನೆಗೆ ಹೋಗಿ ಅವ್ರಿಗೆ ಸಮಾಧಾನ ಹೇಳ್ಬೋದು, ಸರ್ಕಾರದಿಂದ ಹಣ ಕೊಡ್ಬೋದು, ಅವ್ರಿಗೆ ಪೂರಕವಾದಂಥ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತದೆ, ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ ಅವರು ಹೇಳೋದು, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೋಗಿ ಸ್ಪಂದಿಸಿ, ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮುಗಿಸಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ, ಇಲ್ಲಿಯ ಉಸ್ತುವಾರಿ ಮಿನಿಸ್ಟ್ರು ಬರ್ತೆ ಅಂತ ಹೇಳಿದರು, ಅವ್ರು ಸಾಧ್ಯ ಆಗಲಿಲ್ಲ ಬರಲಿಕ್ಕೆ, ಮತ್ತೆ ಬಂದಾಗ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಮತ್ತೆ ಲೇಟ್ ಮಾಡೋದು ಬೇಡ, ನಾನು ಹೋಗಿ ಬರ್ತೀನಿ, ಅದರ ನಂತರ ತಾವು ಹೋಗಿ ಅಂತ ಹೇಳಿದೆ. ಅವರು ಬರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಾವೆಲ್ಲರೂ ಸೇರಿ, ಅದರಲ್ಲೂ ಗೋಪಾಲ್ ಪೂಜಾರ ಆ ಕ್ಷಣದಲ್ಲಿ ಏನು ದುರಂತ ಆಯಿತು ಆ ಕ್ಷಣದಲ್ಲಿ ಅವರಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ನಮಗೆ ಕೊಡಲಿಲ್ಲ. ಹೆಲಿಕಾಪ್ಟರ್ ಬಿಡಬೇಕು ಅಂದರೆ ನಾವು ಮತ್ತೆ ಪುನಃ ಕೋಸ್ಟಲ್ ಗಾರ್ಡ್ಗೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಮಳೆ ಮೋಡ ಇದ್ದರೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಾಗಾಗಿ ಅದು ನಾವು ರೆಡಿ ಮಾಡ್ಕೊಂಡಿದ್ವಿ, ಬಾಡಿ ಸಿಗಲಿಲ್ಲ ಅಂತ. ಅದು ದೇವರ ಅನುಗ್ರಹ, ಎಲ್ಲ ಸುರಕ್ಷಿತ ಆಗಿದೆ, ಎಲ್ಲ ಕಾರ್ಯಕ್ರಮ ಮುಗಿದಿದೆ. ಈಗ ಏನು ಹೇಳುವಾಗಿಲ್ಲ ನಾವು. ಹಾಗಾಗಿ ಅವ್ರ ಹತ್ರ ಹೋಗಿ ಅವರಿಗೆ ಸಮಾಧಾನ ಮಾಡಿ ಮತ್ತೆ ಏನಾದರೂ ಮುಂದೆ ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಒಂದು ದುರದೃಷ್ಟ ಘಟನೆಯನ್ನು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಇಲ್ಲಿನ ಶಾಸಕರಾಗಿ ಆಯ್ಕೆಯಾಗಿ ಹಲವಾರು ಕಾಮಗಾರಿಗಳನ್ನು ಮಾಡಿ ಜನರ ಮನದಲ್ಲಿದ್ದಂತಹ ಗೋಪಾಲ್ ಪೂಜಾರಿಯವರು ಕೂಡಲೇ ನನಗೆ ದೂರವಾಣಿ ಮೂಲಕ ಈ ರೀತಿಯ ಅವಘಡವನ್ನು ತಿಳಿಸಿದ್ರು. ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಮಾತಾಡಿದ್ದೀನಿ, ಹಾಗೂ ಜಿಲ್ಲಾ ಮಂತ್ರಿಯವರ ಗಮನಕ್ಕೆ ಸಹ ತಂದಿದ್ದೀನಿ. ತಾವುಗಳು ಸಹ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಬೇಕು ಅಂತ ಹೇಳಿ ನನಗೆ ಗೋಪಾಲ್ ಪೂಜಾರಿಯವರು ಸೂಚನೆಯನ್ನು ಕೊಟ್ಟರು. ನಾನು ಊರಲ್ಲಿರಲಿಲ್ಲ.
ನಾನು ಕೂಡಲೇ ಮುಖ್ಯಮಂತ್ರಿಗಳ ಕಚೇರಿಗೆ ಮಾತಾಡಿ ಮುಖ್ಯಮಂತ್ರಿಗಳ ಹತ್ರ ಹೇಳಿದೆ, ಕಚೇರಿಗಾಗಿ ಮುಖ್ಯಮಂತ್ರಿಗಳಿಗೆ ಈ ರೀತಿಯ ಒಂದು ವರದಿಯನ್ನು ಗೋಪಾಲ್ ಪೂಜಾರಿ ಅವರು ಕೊಟ್ಟಿದ್ದಾರೆ, ಕೂಡಲೇ ಇದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅಂತ ಹೇಳಿದಾಗ ಅವರ ಕಚೇರಿಯಿಂದ ನನಗೆ ಕೂಡಲೇ ಅಲ್ಲಿಂದ ಒಂದು ಸಂದೇಶ ಏನಂತ ಹೇಳಿದ್ರೆ, ನಾವು ಈಗಾಗಲೇ ಇದ್ರ ಬಗ್ಗೆ ಕಾರ್ಯಪ್ರವೃತ್ತವಾಗಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸೂಚನೆಯನ್ನು ಬಂತು. ನಂತರ ಏನೆಲ್ಲ ನಡುತ್ತೋ ಅನ್ನೋ ಘಟನೆ ತಮಗೆಲ್ಲ ಬಂದಿದೆ. ಇದನ್ನು ನಮ್ಮ ಸಂಬಂಧಪಟ್ಟಂಥ ಸಚಿವರುಗಳಿಗೆ ಸಹ ಮಾತಾಡಿದ್ರು, ಮುಖ್ಯಮಂತ್ರಿಗಳ ಸೂಚನೆಯನ್ನು ಸಹ ಅವರಿಗೆ ಇಟ್ಟಿದ್ದಾರೆ. ಇವತ್ತು ಇನ್ನು ಸ್ವಲ್ಪ ಹೊತ್ತಲ್ಲೇ ಸಚಿವರು ಬರ್ತಾ ಇದ್ದಾರೆ. ಬಂದು ಆ ಸಂಬಂಧ ಯಾರೆಲ್ಲ ದುರದೃಷ್ಟವಾಗಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಮನೆಗಳಿಗೆ ಅವರು ಭೇಟಿಯನ್ನು ಕೊಟ್ಟು ಸರ್ಕಾರದಿಂದ ಏನೆಲ್ಲ ಸಿಗಬೇಕಾಗಿದೆ ಪರಿಹಾರದ ಮೊತ್ತವನ್ನು ಸಹ ಅವ್ರ ಜೊತೆ ಮಾತಾಡಲಿಕ್ಕಿದ್ದಾರೆ. ನಾನು ಒಂದು ಮನವಿನ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನಾನು ಮತ್ತು ನಮ್ಮ ಗೋಪಾಲ್ ಪೂಜಾರಿ ಅವರು, ನಮ್ಮ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರಂತ ಅಶೋಕ್ ಕುಮಾರ್ ಅವರು, ಎರಡೂ ಜನ ನನ್ನ ಬ್ಲಾಕ್ ಅಧ್ಯಕ್ಷಗಳು, ಹಿರಿಯ ನಾಯಕರುಗಳ ಜೊತೆ ನಾವು ಮನೆಗಳಿಗೆ ಭೇಟಿಯನ್ನು ಕೊಟ್ಟಾಗ ಕರಳು ಕಿತ್ತು ಬರುವಂಥ ಒಂದು ವಾತಾವರಣ. ಕೈಗೆ ಬಂದಂಥ ಮಗ ದುಡಿಬೇಕಾಗಿತ್ತು, ತಾಯಿಯನ್ನು ನೋಡ್ಕೊಳ್ಬೇಕಾಗಿತ್ತು, ಹೆಂಡತಿಯನ್ನು ನೋಡಬೇಕಾಗಿತ್ತು, ಮಕ್ಕಳನ್ನು ಸಾಕಬೇಕಾಗಿತ್ತು. ಇಂಥವರು ಚೆಲ್ಲಿದ್ದಾರೆ ಅಂತ ಹೇಳಬೇಕಾದ್ರೆ ಅದನ್ನು ಯಾರಿಂದನೂ ನೋಡಲಿಕ್ಕಾಗೋದಿಲ್ಲ ಮತ್ತು ತಡೀಲಿಕ್ಕಾಗೋದಿಲ್ಲ. ಈ ಘಟನೆಯ ಪೂರ್ವ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ನನಗೆ ಹೇಳ್ತಾಯಿದ್ರು. ಈ ಮಳೆಗಾಲದಲ್ಲಿ, ಅದರಲ್ಲೂ ಜುಲೈ ಮತ್ತು ಆಗಸ್ಟಲ್ಲಿ ಈ ಕರಾವಳಿ ತೀರದಲ್ಲಿ ಬಹಳಷ್ಟು ಮಳೆ ಬರ್ತಾ ಇರ್ತದೆ. ನಾಡದೋಣಿಯವರು ಆವಾಗ ಮಾತ್ರ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುವಂಥದ್ದು. ಆದರೆ ನಮ್ಮ ಜೀವ ಇದ್ದರೆ ಮಾತ್ರ ನಾವು ಮೀನುಗಾರಿಕೆಯನ್ನು ಮಾಡ್ಬೋದು. ಯಾವಾಗ ಪ್ರಕೃತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಥವಾ ಯಾವಾಗ ಏನು ಆಗ್ತಾಯಿದೆ ಅಂಥೇಳಿ ಒಂದು ಮುನ್ಸೂಚನೆಗಳಿದ್ದಾಗ ಇಂಥ ಅಂತೇಳಿದ್ರೆ ಹೋಗುವಂತಕ್ಕಿಂತ ಮುಂಚೆ ಒಂದೆರಡು ಸಲ ಯೋಚನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲ ನನ್ನ ಕರಾವಳಿಯ ಮೀನುಗಾರ ಬಂಧುಗಳಿಗೆ ನಾನು ಹೇಳ್ಕೊಳ್ಳೋದಷ್ಟೇ. ಯಾಕೆಂತೇಳಿದ್ರೆ ಇನ್ನೂ ಮಳೆಗಾಲ ಈಗ ನಡೀತಾ ಇದೆ, ಇನ್ನೂ ಇದೆ. ಹಾಗಾಗಿ ಇಂತಹ ಒಂದು ಮುನ್ಸೂಚನೆಗಳಿದ್ದಾಗ ದಯವಿಟ್ಟು ನೀವು ಈ ನೀರಿಗೆ ಇಳಿಯುವುದನ್ನು ಸ್ವಲ್ಪ ಆದಷ್ಟು ಅದನ್ನ ತಪ್ಪಿಸಬೇಕು ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಮತ್ತು ನಾವು ಅಲ್ಲಿ ಹೋದ ಅವರಿಂದ ನಮಗೆ ಒಂದು ರಕ್ಷಣೆಗೆ ಬೇಕಾಗುವಂಥ ಸೂಕ್ತ ಇದು ನಮಗೆ ಸ್ಪಂದನೆಯನ್ನು ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಈಗ ಅಧ್ಯಕ್ಷರು ನನಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಮಂತ್ರಿಗಳ ಹತ್ರ ಇದಕ್ಕೆ ಒಂದು ವಿಶೇಷವಾಗಿ ಕೋಸ್ಟಲ್ ಗಾರ್ಡನಲ್ಲಿ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕೋಸ್ಟಲ್ ಗಾರ್ಡನ್ನ ಯಾವ ರೀತಿ ಇಲ್ಲಿಗೆ ಒಂದು ಅಳವಡಿಸ್ಕೊಳ್ಳಿಕ್ಕಾಗುತ್ತೆ ಅಥವಾ ಸೂಚನೆಯನ್ನು ಕೊಡಲಿಕ್ಕಾಗುತ್ತೆ ಅಂತ ಮನವಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಸಮಯದಲ್ಲಿ ನಾಡದೋಣಿಗಳು ಯಾವಾಗ ಸಮುದ್ರಕ್ಕೆ ಇಳಿತವೆ, ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಇಳಿತಾ ಇದ್ದಾರೆ, ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ಕೋಸ್ಟಲ್ ಗಾರ್ಡನ್ನ ಒಂದು ಉಪಯೋಗ ಮಾಡಿಕೊಳ್ಬೋದು, ಅವರಿಗೆ ಸೂಚನೆಯನ್ನು ಕೊಡಬೇಕು ಅನ್ನೋದಕ್ಕೆ ಸರ್ಕಾರದಿಂದ ಸ್ಪಷ್ಟವಾದ ನಿರ್ದೇಶನ ಕೊಡಬೇಕು ಅಂಥೇಳಿ ನಾನಾಗಲಿ ಅಧ್ಯಕ್ಷರು ಮತ್ತು ನಮ್ಮ ಗೋಪಾಲ್ ಪೂಜಾರಿ ಅವರು ಇವತ್ತು ಮಂತ್ರಿಗಳ ಹತ್ರ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದು ಕೆಲಸವನ್ನು ಕೊಡಿಸ್ಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು, ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳ ಹತ್ರ ಮಾತಾಡಿ ಯಾವ ರೀತಿ ಅಂಗನವಾಡಿಯಲ್ಲಿ ಅವರಿಗೆ ಕೆಲಸವನ್ನು ಕೊಡಬೇಕು, ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಅದಲ್ಲದೆ ನಮ್ಮ ಜಿಲ್ಲಾ ಮಂತ್ರಿಗಳದೇ ಒಂದು ಖಾತೆ ಆಗಿರೋದ್ರಿಂದ ಖಂಡಿತವಾಗಿ ಅವರ ಮುಖಾಂತರವೂ ಅವರಿಗೆ ಒಂದು ಕೆಲಸವನ್ನು ಕೊಡಿಸುವಂಥ ಒಂದು ಕಾರ್ಯವನ್ನು ನಾವು ಜೆಪಿ ಬಡಾಕೆರೆ V4 ನ್ಯೂಸ್ ಬೈಂದೂರು.